ಕೋವಿಡ್-19 ಲಾಕ್ಡೌನ್ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡು ಉದ್ಯಮವೊಂದನ್ನು ಸ್ಥಾಪನೆ ಮಾಡಿ ಹೇಗೆ ಯಶಸ್ವಿ ಉದ್ಯಮಿಯಾಗಿ ಪರಿವರ್ತನೆಯಾಗಬಹುದು ಎಂಬುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯೊಬ್ಬರು ಉದಾಹರಣೆಯಾಗಿದ್ದಾರೆ. ಐಟಿ ಕಂಪನಿಗೆ ರಾಜೀನಾಮೆ, ತನ್ನ ಸ್ವಂತ ಉದ್ಯಮ ಸ್ಥಾಪಿಸುವ ಜೊತೆಗೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗವನ್ನು ನೀಡುವ ಹಂತಕ್ಕೆ ತಲುಪಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ರೆಂಜಾ ನಿವಾಸಿಯಾಗಿರುವ ಸ್ವಾತಿ ಕಲ್ಲೇಗುಂಡಿ ಇದೀಗ ತನ್ನ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಸ್ವಂತ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಂಪನಿಯ ಕೆಲಸ, ಟ್ರಾಫಿಕ್ ಜಂಜಾಟ, ಸಂಜೆಯಾಗ್ತಲೇ ಮನೆ ಕೆಲಸ, ಇಂತಹ ಬ್ಯುಸಿ ಶೆಡ್ಯೂಲ್ನಲ್ಲಿ ಬದುಕ್ತಾ ಇದ್ದ ಸ್ವಾತಿ ಸಂಸಾರಕ್ಕೆ ಪುಟ್ಟ ಮಗು ಕೂಡ ಬಂದಾಗ ಐಟಿ ಕಂಪನಿಗೆ ರಾಜೀನಾಮೆ ನೀಡಿ ಪುತ್ತೂರಿನ ಪತಿ ಮನೆಗೆ ಬಂದಿದ್ರು. ಈ ಸಂದರ್ಭ ಕೋವಿಡ್ನ ಮೊದಲ ಲಾಕ್ಡೌನ್ ಘೋಷಣೆಯಾದ ಸಮಯ. ಅಲ್ಲದೆ ಮನೆಯಲ್ಲಿ ಬೆಳೆಸಿದ ಕೋಕೋವನ್ನ ಲಾಕ್ಡೌನ್ ಕಾರಣದಿಂದಾಗಿ ಮಾರುಕಟ್ಟೆಗೆ ತರಲಾಗದೆ ಕೊಳೆಯುವ ಸ್ಥಿತಿಯಲ್ಲಿತ್ತು. ಈ ಸಂದರ್ಭ ಸ್ವಾತಿ ಹಾಗೂ ಅವರ ಪತಿ ಬಾಲಸುಬ್ರಹ್ಮಣ್ಯ ಅವರಿಗೆ ಬಂದ ಯೋಚನೆಯೇ ಚಾಕ್ಲೇಟ್ ತಯಾರಿಕೆಯ ಕನಸು. ತಾನು ಉದ್ಯಮಿಯಾಗಬಹುದು, ಮಾವ ಬೆಳೆಸಿದ ಕೋಕೋಗೆ ಉತ್ತಮ ಬೆಲೆ ಸಿಗುವಂತಾಗಬೇಕು ಎಂಬ ಯೋಚನೆಯನ್ನ ಬೆನ್ನತ್ತಿ ಹೊರಟ ಸ್ವಾತಿ ಅಂತರ್ಜಾಲದಲ್ಲಿ ಚಾಕ್ಲೇಟ್ ತಯಾರಿಗೆ ಬೇಕಾದ ಹುಡುಕಾಟವನ್ನ ನಡೆಸಿದ್ರು. ತಯಾರಿಕೆ, ತಂತ್ರಜ್ಞಾನ, ಗುಣಮಟ್ಟ, ತಯಾರಿಸಲು ಪರವಾನಗಿ ಹೀಗೆ ಎಲ್ಲ ಮಗ್ಗಲುಗಳ ಮಾಹಿತಿಯನ್ನ ಕಲೆ ಹಾಕಿದ್ರು. ಪತಿ ಬಾಲಸುಬ್ರಹ್ಮಣ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರುವುದರಿಂದ ಯಂತ್ರೋಪಕರಣ, ತಂತ್ರಜ್ಞಾನದ ಹುಡುಕಾಟಕ್ಕೆ ಸಹಾಯಕವಾಯಿತು. ಬಳಿಕ ಚಾಕ್ಲೇಟ್ ತಯಾರಿಕೆ ಕುರಿತು ಪತಿ ಮತ್ತು ಪತ್ನಿ ಇಬ್ಬರೂ ವೃತ್ತಿಪರ ತರಬೇತಿಯನ್ನ ಪಡೆದರು. ತಾನು ದುಡಿದು ಉಳಿಸಿದ ಹಣವನ್ನೇ ಬಂಡವಾಳವನ್ನಾಗಿಸಿಕೊಂಡು ಯಂತ್ರೋಪಕರಣವನ್ನ ಆನ್ಲೈನ್ ಮೂಲಕವೇ ಸಮಾಲೋಚನೆ ನಡೆಸಿ ಖರೀದಿಸಿ ಅಳವಡಿಸಿದ್ದಾರೆ. ಬೀನ್ ಟು ಬಾರ್ ಎನ್ನುವ ಈ ಪರಿಕಲ್ಪನೆ ಜಗತ್ತಿನಾದ್ಯಂತ ಜನಪ್ರಿಯವಾಗ್ತಿದೆ. ಇಲ್ಲಿ ತಯಾರಕರು ಸಾವಯವ ಕೋಕೋ ಬೆಳೆದು ಅಥವಾ ಸಾವಯವ ಬೀಜಗಳನ್ನು ಖರೀದಿಸಿ ಖುದ್ದಾಗಿ ಅವರೇ ಚಾಕ್ಲೇಟ್ ಬಾರ್ ತಯಾರಿಸುವುದು ಬೀನ್ ಟು ಬಾರ್ನ ಪರಿಕಲ್ಪನೆಯಾಗಿದೆ. ಇದೇ ರೀತಿ ಸ್ವಾತಿ ಕೂಡ ತಮ್ಮ ತೋಟದಲ್ಲಿ ಬೆಳೆದ ಕೋಕೋ ಬೀಜಗಳನ್ನು ಸಂಗ್ರಹಿಸಿ ಸಂಸ್ಕರಿಸಿ ಚಾಕ್ಲೇಟ್ ಬಾರ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದಾರೆ. ಅಲ್ಲದೆ ಗ್ರಾಮೀಣ ಭಾಗದ ಮಹಿಳೆಗೂ ಉದ್ಯೋಗವನ್ನ ನೀಡುವ ಮೂಲಕ ಉದ್ಯೋಗದಾತೆಯಾಗಿಯೂ ಮೂಡಿಬಂದಿದ್ದಾರೆ. ನಾನು ಅಂದರೆ ಎಜುಕೇಷನ್ ಇಂಜಿನಿಯರಿಂಗ್ ಜಾಬ್ ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ, ಬಿಟ್ಟು ಒಂದು 3 ವರ್ಷ ಆಯಿತು. ಈಗ ಈ ಚಾಕ್ಲೇಟ್ ಮಾಡೋದೇ ನನ್ನ ಮೇನ್ ವೃತ್ತಿಯಾಗಿದೆ. ಮಾರ್ಕೆಟಿಂಗ್ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಮುಖಾಂತರ, ಆಮೇಲೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೇಯ್ನಾಗಿ ಮಾಡ್ತಾಯಿದ್ದೆವು. ಆಮೇಲೆ ನಮ್ಮ ವೆಬ್ಸೈಟ್ಸ್ ಇದೆ ನಮ್ಮದೇ, ಅದ www.anuttamaproducts.com ಅಂತ ಅದ್ರ ಹೆಸರು. ಸೊ ಅಲ್ಲಿಂದ ನಮಗೆ ಆರ್ಡರ್ ಸಿಗ್ತದೆ. ಆಮೇಲೆ ಇವಾಗ ನಾವು ಅಮೆಝಾನಲ್ಲೂ ಲೀಸ್ಟ್ ಆಗಿದ್ದೇವೆ. ಇನ್ನೂ ಕೆಲವೊಂದೆರಡು ಇ-ಕಾಮರ್ಸ್ ವೆಬ್ಸೈಟ್ ಇದೆ, ಅದರಲ್ಲೂ ಲೀಸ್ಟ್ ಆಗಿದ್ದೇವೆ. ತಿಂಗಳಿಗೆ ನಾವು ಈಗ ಸಾಧಾರಣ 500ರಿಂದ 800 ಬಾರ್ಸ್ ಸೇಲ್ ಮಾಡ್ತಾ ಇದ್ದೇವೆ. ಅನುತ್ತಮ ಹೆಸರಿನ ಚಾಕ್ಲೇಟ್ ತಯಾರಿಸ್ತಾ ಇರುವ ಸ್ವಾತಿ ಚಾಕ್ಲೇಟ್ ಉದ್ಯಮದ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ತಿದ್ದಾರೆ. ಹೆಚ್ಚಾಗಿ ಆನ್ಲೈನ್ ಮಾರುಕಟ್ಟೆಯನ್ನೇ ಅವಲಂಬಿಸಿರುವ ಸ್ವಾತಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಅಮೆಜಾನ್ನಲ್ಲಿ ತಮ್ಮ ಚಾಕ್ಲೇಟ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಈ ಚಾಕ್ಲೇಟ್ಗೆ ಯಾವುದೇ ರಾಸಾಯನಿಕ ಬಳಸಿ, ಸಕ್ಕರೆ ಬಳಸದೆ ಕೇವಲ ಬೆಲ್ಲವನ್ನ ಬಳಸಿಕೊಂಡು ಚಾಕ್ಲೇಟ್ ತಯಾರಿಸಲಾಗ್ತಿದೆ. ಡಾರ್ಕ್ ಚಾಕ್ಲೇಟ್ ಇದಾಗಿದ್ದು ಉಳಿದ ಚಾಕ್ಲೇಟ್ಗಳಿಗಿಂತ ಕೊಂಚ ಭಿನ್ನ ರುಚಿಯನ್ನ ಇದು ಹೊಂದಿದೆ. ತಿಂಗಳಿಗೆ 800 ಬಾರ್ ಚಾಕ್ಲೇಟ್ಗಳಿಗೆ ಬೇಡಿಕೆ ಇದ್ದು ಇನ್ನಷ್ಟು ಬೇಡಿಕೆ ಬರುವ ನಿರೀಕ್ಷೆಯಲ್ಲೂ ಸ್ವಾತಿ ಇದ್ದಾರೆ. ನಮ್ಮದು ಡಾರ್ಕ್ ಚಾಕ್ಲೇಟ್ ಫಾರ್ಮ್ ಟು ಬಾರ್ ಅಂತ, ಅಂದರೆ ಕೊಕ್ಕೋ ಹಾರ್ವೆಸ್ಟಿಂದ ಹಿಡಿದು ಚಾಕ್ಲೇಟ್ ಮಾಡೋ ತನಕ ಎಲ್ಲ ನಮ್ಮಲ್ಲಿ ಅದನ್ನು ಪ್ರೋಸೆಸ್ ಮಾಡ್ತೇವೆ. ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ ಏನು ಮಾಡೋದಿಲ್ಲ. ಕೊಕ್ಕೋ ಬೀನ್ ಮತ್ತು ಕೊಕ್ಕೋ ಬಟರ್ ಮತ್ತು ಸ್ವೀಟಾಗಿ ಜಾಗರಿ ಯೂಸ್ ಮಾಡ್ತೇವೆ. ಅದೊಂದು ಯುನೀಕ್. ಎಲ್ಲ ಚಾಕ್ಲೇಟ್ಗಳಲ್ಲಿ ಸಕ್ಕರೆಯಾಗಿ ಯೂಸ್ ಮಾಡ್ತಾರೆ, ನಾವು ಜಾಗರಿಯಿಂದ ಮಾಡುತ್ತೇವೆ. ಇದು ಈಗ 1 ವರ್ಷ ಆಯಿತು. ಕಳೆದ ಲಾಕ್ಡೌನ್ ಸಮಯದಲ್ಲಿ ಕೊಕ್ಕೋ ಬೀನಿಗೆ ನಾವು ವೆಟ್ ಬೀನ್ ಕೊಡಲಿಕ್ಕೆ ಆಗಲಿಲ್ಲ. ಸೊ ಆ ಸಮಯದಲ್ಲಿ ನಾವು ಫರ್ಮೆಂಟ್ ಮಾಡಿ ಡ್ರೈ ಮಾಡಿಟ್ಟಿದ್ದೆವು. ಸೊ ಅದನ್ನು ಒಂದು ಸಲ ಚಾಕ್ಲೇಟ್ ಮಾಡಿ ಹೇಗೆ ಆಗ್ತದೆ ಅಂತ ಒಂದು ಟ್ರಯಲ್ ಮಾಡಿದೆವು. ಅದನ್ನು ಮಾಡಿ ಸ್ನೇಹಿತರಿಗೆ, ಫ್ಯಾಮಿಲಿಯಲ್ಲಿ ಕೊಟ್ಟಾಗ ತುಂಬ ಪಾಸಿಟಿವ್ ರಿಸಲ್ಟ್ ಬಂತು. ಸೊ ಅದನ್ನೇ ಏಕೊಂದು ವೃತ್ತಿಯಾಗಿ ಅಥವಾ ಒಂದು ಮುಂದುವರಿಸಬಾರ್ದು ಅಂತ ಥಿಂಕ್ ಮಾಡಿದೆವು. ಹಾಗಾಗಿ ಅದೊಂದು ಪ್ರೇರೇಪಣೆ ಸಿಕ್ಕಿತು.
ಹಾಗೆ ಇದನ್ನು ಮಾಡಿದೆವು, ತುಂಬ ಯಶಸ್ಸು ಕಂಡಿತು. ಚಾಕ್ಲೇಟ್ ತಯಾರಿಸಲು ಆರಂಭಿಸಿದ ಬಳಿಕ ಸುತ್ತಮುತ್ತಲಿನ ಕೃಷಿಕರಿಗೂ ಸಾವಯವ ಕೋಕೋ ಬೆಳೆಸಲು ಸ್ವಾತಿ ಪ್ರೇರಣೆ ನೀಡುತ್ತಿದ್ದಾರೆ. ಈ ಬಾರಿಯ ಲಾಕ್ಡೌನ್ ಸಂದರ್ಭ ಸಾವಯವ ಮಾದರಿಯಲ್ಲಿ ಬೆಳೆಸಿದ ಸುತ್ತಮುತ್ತಲಿನ ಕೃಷಿಕರಿಂದ ಮಾರುಕಟ್ಟೆ ಬೆಲೆಗಿಂತ ಅಧಿಕ ಮೊತ್ತ ನೀಡಿ ಕೋಕೋ ಖರೀದಿಸಿದ್ದಾರೆ. ಇದರಿಂದಾಗಿ ಕೃಷಿಕರಿಗೂ ಉತ್ತಮ ಬೆಲೆ ಸಿಕ್ಕಿದೆ. ಪ್ರಸ್ತುತ ಸುಮಾರು 14 ಬಗೆಯ ಚಾಕ್ಲೇಟ್ ಲಭ್ಯವಿದೆ. ಚಾಕ್ಲೇಟ್ನ ರುಚಿಗೆ ಇನ್ನಷ್ಟು ಸಂಶೋಧನೆಯಲ್ಲಿ ಸ್ವಾತಿಯವರು ತೊಡಗಿಸಿಕೊಂಡಿದ್ದಾರೆ. ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವೃತ್ತಿಯೊಂದಿಗೆ ಪತಿಯು ಸಂಶೋಧನೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ನಮಕುಲ್ಲ ನ್ಯೂಸ್, ಪುತ್ತೂರು.